3 ವರ್ಷ ಪ್ರತಿ 3 ವರ್ಷಕ್ಕೊಮ್ಮೆ ನಡೆಯುವ ಮುಕ್ವೆ ವಲಿಯುಲ್ಲಾಹಿ ದರ್ಗಾ ಶರೀಫ್ ಉರುಸ್ ಸಮಾರಂಭ ಈ ಬಾರಿ 2025 ಜನವರಿ 19ರಿಂದ 20ರವರೆಗೆ ನಡೆಯಲಿದೆ. ಜನವರಿ 19ರಿಂದ 26ರ ತನಕ ನಡೆಯಲಿದೆ. ಜನವರಿ 19ರಂದು ಬೆಳಿಗ್ಗೆ 9 ಗಂಟೆಗೆ ಬಹು MS ತಂಗಲ್ ವಾಲಮುಂಡವ್ ಅವರು ಧ್ವಜಾರೋಹಣ ಮತ್ತು ಹುಟ್ಟು ಪ್ರಾರ್ಥನೆಗೆ ನೇತೃತ್ವ ನೀಡಲಿದ್ದಾರೆ. ಅದೇ ದಿನ ಸಂಜೆ 7 ಗಂಟೆಗೆ ಬಹುಮಾನ್ಯರಾದ ಸಮಸ್ತ ಕೇರಳ ಜಮೀಯತುಲ್ ಉಲಮಾ ಅಧ್ಯಕ್ಷರಾದ ಸಯ್ಯದ್ ಉಲಮಾ ಸಯ್ಯದ್ ಮೊಹಮ್ಮದ್ ಜಿಫ್ರಿ ಮುತ್ತುಕೋಯ ತಂಗಲ್ರವರು ಉದ್ಘಾಟಿಸಿ ದುಆಗೆ ನೇತೃತ್ವ ನೀಡಲಿದ್ದಾರೆ. ಬಹು ಸಯ್ಯದ್ ಕೋಯ ತಂಗಲ್ ಪುತ್ತೂರು ತಂಗಲೆಂದು ನಾವು ಎಲ್ಲ ಸ್ಥಳಗಳಲ್ಲಿಯೂ ನಮಗೆ ಗೊತ್ತಿರುವ ತಂಗಳವರುಗಳು ನಮ್ಮ ಸಂಗಮವನ್ನು ಉದ್ಘಾಟಿಸಲಿದ್ದಾರೆ. ಅದೇ ದಿನ ಸ್ಥಳೀಯ ಖತೀಬರಾದ ಇರ್ಷಾದ್ ಫೈಸಿ ಮಾತಾಡೋರು ಮುಖ್ಯ ಪ್ರಭಾಷಣ ಮಾಡಲಿದ್ದಾರೆ. ಜನವರಿ 20ರಂದು ಲುಕ್ಮಾನಿಲ್ ಹಕೀಮ್ ಸಕಾಫಿ ಪುಲ್ಲಾರ ಅವರು ಮುಖ್ಯ ಪ್ರಭಾಷಣ ಮಾಡಲಿದ್ದಾರೆ. ಅವತ್ತು ಜನವರಿ 21ರಂದು ಶಮೀರ್ ಖೈರಿಮಿ ಕೊಲ್ಲಂ ಪ್ರಭಾಷಣ ಮಾಡಲಿದ್ದಾರೆ. ಜನವರಿ 22ರಂದು ಮೊಹಮ್ಮದ್ ಅಜಹರಿ ಅವರುಗಳು, 21ರಂದು ಸೈಯದ್ ಅಲಿ ತಂಗಲ್ ಕುಂಬೋಲ್ರವರು ದುಆಕ್ಕೆ ನೇತೃತ್ವ ನೀಡಲಿದ್ದಾರೆ. ಜನವರಿ 23ರಂದು ನೂರೆ ಅಜ್ಮೀರ್ ಎಂಬ ಆಧ್ಯಾತ್ಮಿಕ ಸಂಗಮವು ನಡೆಯಲಿದ್ದು ಬಹು ವಲಿದ್ದೀನ್ ಫೈಸಿ ವಾಳಕಾಡ್ ಅವರ ನೇತೃತ್ವದಲ್ಲಿ ಅಲಿ ತಂಗಲ್ ಕುಂಬೋಲ್ ಮತ್ತು ಅಬ್ದುಲ್ ಖಾದರ್ ಅಲ್ ಕಾಸಿಮಿ ಬಂಬ್ರಾಣ ಉಸ್ತಾದ್ ಅವರು, ಉಸ್ಮಾನ್ ಫೈಸಿ ತೋಡಾರ್ ಅವರು ಭಾಗವಹಿಸಲಿದ್ದಾರೆ. ಜನವರಿ 24ರಂದು ಬಹು ಫಜಲ್ ಶಿಹಾಬ್ ತಂಗಲ್ ಮಲಪ್ಪುರಂ, ಬಹು ಅನ್ವರ್ ಅಲಿ ಉದವಿ ಮಲಪ್ಪುರಂ ಪ್ರಭಾಷಣ ಮಾಡಲಿದ್ದಾರೆ. ಜನವರಿ 25ರಂದು ಉರುಸ್ ಸಮಾರಂಭ ನಡೆಯಲಿದ್ದು ಪಾಣಕಾಡ್ ಹಮೀದ್ ಅಲಿ ಶಿಹಾಬ್ ತಂಗಲ್, ಬಹು ಹಾಫಿಜ್ ಶಮೀಸ್ ಖಾನ್ ನಾಫಿ ಇಡಿಕಿ ಕೇರಳ ಅವರು ಪ್ರಭಾಷಣ ಮಾಡಲಿದ್ದಾರೆ. ಅದೇ ದಿನ ಬಹು ಅನೀಸ್ ಕೌಸರಿ ಪ್ರಾಸ್ತಾವಿಕ ಭಾಷಣ ಮಾಡಲಿದ್ದಾರೆ. ಈ ಸಂದರ್ಭ ಕರ್ನಾಟಕದ ವಿಧಾನಸಭಾ ಸ್ಪೀಕರ್ UT ಖಾದರ್, ಅದೇ ಥರ ನಮ್ಮ ಪುತ್ತೂರಿನ ಶಾಸಕರಾದ ಅಶೋಕ್ ರೈ, ಅದೇ ಥರ ಬೆಂಗಳೂರು ಫಿಜಾ ಗ್ರೂಪಿನ BM ಫಾರೂಕ್ ರವರು, ಅದೇ ಥರ ಉದ್ಯಮಿ ಇನಾಯತ್ ಅಲಿ ಉಪಸ್ಥಿತರಿರುವರು. ಮಗರಿಬ್ ನಮಾಜಿನ ಬಳಿಕ ಸಂದಲ್ ಮೆರವಣಿಗೆ ನಡೆಯಲಿದೆ. ಅದೇ ದಿನ ಬೆಳಿಗ್ಗೆ 9ರಿಂದ ಸಂಜೆ 6 ಗಂಟೆ ತನಕ ಹಳೆ ವಸ್ತುಗಳ ಪ್ರದರ್ಶನ ಆಯೋಜಿಸಲಾಗಿದೆ. ಜನವರಿ 26ರಂದು ಬೆಳಿಗ್ಗೆ 10 ಗಂಟೆಗೆ ಸಮಾರೋಪ ಸಮಾರಂಭ. ಸೈಯದ್ ಜಿಫ್ರಿ ತಂಗಲ್ ಬೆಳ್ತಂಗಡಿ ತಂಗಳವರುಗಳ ನೇತೃತ್ವ, ಬಹು ಸೈಯದ್ ಸಾದಾತ್ ತಂಗಲ್ ದುರ್ವಾಣಿಕೆರೆ ಉಪಸ್ಥಿತರು, ಬಹು ಸಿರಾಜುದ್ದೀನ್ ಸಕಾಫಿ ಕನ್ಯಾನ ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದಾರೆ. 12 ಗಂಟೆಯಿಂದ ಸಾರ್ವಜನಿಕ ಅನ್ನದಾನ ನಡೆಯಲಿದೆ. ವಲಿಯುಲ್ಲಾಹಿ ದರ್ಗಾ ಶರೀಫ್ ಮುಕ್ವೆ ದರ್ಗಾ ಅಂತ್ಯ ಪ್ರಾಚೀನದ ಇತಿಹಾಸ ಹೊಂದಿದ್ದು ಅತ್ಯಂತ ಕಾರಣಿಕತೆಯಿಂದಲೂ ಕೂಡಿದೆ. ಅನೇಕ ಮಂದಿ ತಮ್ಮ ಕಷ್ಟಗಳನ್ನು ಭಕ್ತಿಯಿಂದ ಹೇಳಿಕೊಂಡು ಪರಿಹಾರ ಕಂಡುಕೊಂಡು ನಿದರ್ಶನವಿದೆ ಈ ಮುಕ್ವೆಯಲ್ಲಿ. ಮುಕ್ವೆ ಮಕಾಮ್ ಉರುಸ್ ಇದೇ ಬರುವ ಜನವರಿ 19ರಿಂದ 26ರ ತನಕ ವಿಜೃಂಭಣೆಯಿಂದ ನಡೆಯಲು ನಮ್ಮ ಜಮಾತಿನ ಕಮಿಟಿಯಲ್ಲಿರುವ ಸದಸ್ಯರು ಇಲ್ಲಿ ಭಾಗವಹಿಸಲಿದ್ದಾರೆ. ಜಮಾತು ಕಮಿಟಿ ಈ ಉರುಸನ್ನು ಅತ್ಯಂತ ವಿಜೃಂಭಣೆಯಿಂದ ಆಘೋಷಿಸಲು ತೀರ್ಮಾನಿಸಿ ವಿವರ ನಿಮ್ಮನ್ನು ತಿಳಿಸುತ್ತೇವೆ.